ಕುಡಿತೀರಾ ನೀವೆಲ್ಲರೂ? ಸಮ್ಮರಿಗೆ ಯಾವ್ದಾದ್ರು ಸ್ಪೆಷಲ್ ಜ್ಯೂಸ್ ನಿಮ್ಗೆ ಕುಡಿಬೇಕಂತ ಅನಿಸಿದ್ರೆ ಮನೆಯಲ್ಲಿರುವ ಯಾವ್ದಾದ್ರು ವಸ್ತುವಲ್ಲಿ ಮಾಡ್ಬೋದು ಅಲ್ವಾ? ಸೊ ನಾವಿವತ್ತು ಮಾಡ್ತಿದ್ದೇವೆ ಎಳ್ಳು ಜ್ಯೂಸ್. ಸೊ ಸಮ್ಮರ್ ಸ್ಪೆಷಲ್ ಕೂಲ್ ಡ್ರಿಂಕ್ ಮಾಡುವಾಗ ನಿಮ್ಗೆ ಕೂಡ ತೋರಿಸ್ತೇನೆ. ಮಾಡೋರು ಯಾರಂತ ಹೇಳ್ತೀರಾ? ನನ್ನ ಅಮ್ಮ. ಸೊ ಮಾಡುವಾಗ ನೋಡಿ ಆಯ್ತಾ. ನಾವಿಲ್ಲಿ ಮೊದಲು ನೋಡುವ ಎಳ್ಳು ಜ್ಯೂಸ್ಗೆ ಬೇಕಾಗುವ ಸಾಮಗ್ರಿಗಳು. ಫಸ್ಟ್ ನಾವಿಲ್ಲಿ ತಗೊಂಡಿದ್ದೇವೆ ಎಳ್ಳು ಒಂದು ಅರ್ಧ ಕಪ್, ಮತ್ತೆ ಹಾಲು ನಮ್ಗೆ ಇಲ್ಲಿ 3 ಸೊ ನಾವೆಷ್ಟು ಹಾಲು ತಗೊಂಡಿದ್ದೇವೆ. ಮತ್ತೆ ಜಾಸ್ತಿ ಏನಾದ್ರು ದಪ್ಪ ಅಂತ ಅನಿಸಿದ್ರೆ ನೀರು ಕೂಡ ಅದಕ್ಕೆ ಸೇರಿಸ್ಲಿಕ್ಕೆ ಸ್ವಲ್ಪ ನಿಮಗೆ ಬೇಕಾದಷ್ಟು, ನಿಮ್ಮ ಮನೇಲಿ ಎಷ್ಟು ಮೆಂಬರ್ಸ್ ಇರ್ತೀರಲ್ಲ ಆ ರೀತಿಯಾಗಿ. ಮತ್ತೆ ನಾವಿಲ್ಲಿ ತಗೊಂಡಿದ್ದೇವೆ ಬೆಲ್ಲ, ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಎಷ್ಟು ಸ್ವೀಟ್ ಬೇಕು ಅಷ್ಟು ತಗೊಳ್ಳಿ. ಮತ್ತೆ ಒಂದು 10 ಏಲಕ್ಕಿ ಹುಡಿ ಮಾಡಿ ಇಟ್ಟಿದ್ದೇವೆ. ಇಲ್ಲಿ ನಾವು ಏಲಕ್ಕಿ ಜ್ಯೂಸ್ಗೆ ಬೇಕಾಗುವ ಸಾಮಗ್ರಿ ಎಲ್ಲ ನೋಡಿ ಆಯ್ತು. ಈಗ ನಾವು ಹೇಗೆ ಮಾಡುದಂತ ಆ ವಿಧಾನವನ್ನು ತೋರಿಸ್ತೇವೆ ಆಯ್ತಾ, ಬನ್ನಿ. ಇಲ್ಲಿ ಈಗ ಅಮ್ಮ ಎಳ್ಳುವನ್ನು ತೊಳಿತಿದ್ದಾರೆ. ಸೊ ಅದು ತೊಳೆದು ಆಮೇಲೆ ಅದನ್ನ ಜ್ಯೂಸ್ ಮಾಡ್ಬೇಕಾಗುತ್ತೆ. ಸೊ ಒಂದು ನೀರಲ್ಲಿ ತೊಳೆದ್ರೆ ಸಾಕು. ನೋಡಿ ಹೀಗೆ ತೊಳೆದು ಈ ರೀತಿ ಗಾಳಿಸಿ ಈ ರೀತಿ ಗಾಳಿಸಿ ಡೈರೆಕ್ಟ್ ಮಿಕ್ಸರಿಗೆ ಹಾಕಿದ್ರೆ ಆಯ್ತು. ಒಂದು ನೀರಲ್ಲಿ ವಾಶ್ ಮಾಡಿದ್ರೆ ಸಾಕು. ಬೆಲ್ಲ, ಹಾಲು, ಈಗ ಸ್ವಲ್ಪ ಮಿಕ್ಸ್ ಮಾಡಿದ್ವಿ ಗ್ರೈಂಡ್ ಮಾಡ್ಲಿಕ್ಕೆ. ಆಮೇಲೆ ಜ್ಯೂಸ್ ಮಾಡಿದ್ಮೇಲೆ ಅದಕ್ಕೆ ಉಳಿದ ಹಾಲು ಇಲ್ಲಾದ್ರೆ ನೀರು ಬೇಕು, ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಬಹುದು. ಈಗ ಅದಕ್ಕೆ ಹಾಲು ಮಿಕ್ಸ್ ಮಾಡಬಹುದು ಇನ್ನೊಂದ್ಸಲ ಗ್ರೈಂಡ್ ಮಾಡ್ಲಿಕ್ಕೆ. ಮತ್ತೆ ಏಲಕ್ಕಿ ಹುಡಿ ಮಾಡಿಟ್ಟದಲ್ಲ ಅದು ಹಾಕ್ತಿದ್ದೇವೆ. ಈಗ ಇನ್ನೊಂದ್ಸಲ ಗ್ರೈಂಡ್ ಮಾಡೋದು. ಸೊ ನಿಮ್ಗೆ ಹೇಗೆ ಕನ್ಸಿಸ್ಟೆನ್ಸಿ ಬೇಕು ನೋಡಿ ಹಾಗೆ ಅಡ್ಜಸ್ಟ್ ಮಾಡಿ ನೀವು ಹಾಲು ಮತ್ತೆ ನೀರು ಹಾಕಿ ಗ್ರೈಂಡ್ ಮಾಡಬಹುದು. ಫಸ್ಟ್ ಸ್ವಲ್ಪ ಕಡಿಮೆ ಹಾಲು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು. ಈಗ ಜಸ್ಟ್ ಲಾಸ್ಟ್ ಎಷ್ಟು ಬೇಕು ನೋಡಿ ಅಷ್ಟು ಹಾಲು ನೀರು ಹಾಕಿ ಜಸ್ಟ್ ಮಿಕ್ಸಿಂಗಿಗೆ ಒಂದ್ಸಲ ಗ್ರೈಂಡ್ ಮಾಡಿದ್ರೆ ಆಯ್ತು. ತಂಪು ಎಳ್ಳು ಜ್ಯೂಸ್ ರೆಡಿ. ಈಗ ಎಳ್ಳು ಜ್ಯೂಸ್ ರೆಡಿ ಆಗಿದೆ. ಎಳ್ಳು ಜ್ಯೂಸ್ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಕೆಲವರು ತೆಂಗಿನ ಹಾಲಲ್ಲಿ ಮಾಡ್ತಾರೆ. ಸೊ ಅದು ಶೀತ ಎಲ್ಲ ಜಾಸ್ತಿ ಇರುತ್ತಲ್ಲ ಯಾರಿಗೆ, ಅವರಿಗೆಲ್ಲ ಆಗಲ್ಲ, ಕಫ ಎಲ್ಲ ಇರುವವರಿಗೆ. ನಾವಿಲ್ಲಿ ಹಾಲಲ್ಲಿ ಮಾಡಿದ್ರೆ ಮನೆಗೆ ಯೂಸಿಗೆಲ್ಲ. ಸೊ ಒಳ್ಳೆ ಎಳ್ಳು ಜ್ಯೂಸ್ ನಮ್ದು ಈಗ ಕುಡಿಲಿಕ್ಕೆ ರೆಡಿ ಆಗಿದೆ. Thank you for watching our video. ತಂಪು ಏಲಕ್ಕಿ ಜ್ಯೂಸ್ ರೆಡಿ. ಎಳ್ಳು ಜ್ಯೂಸ್ ಎಳ್ಳು ಜ್ಯೂಸ್ ಈಗ ರೆಡಿ. ಈಗ ಎಳ್ಳು ಜ್ಯೂಸ್ ಸವಿಯಲು ಸಿದ್ಧ ಅಣ್ಣ. ಮಂಗಮ್ಮನ ಸಾವಿ ಯಾರು ಕಾಯ್ತಾರೆ? ಈಗ ಸವಿಯೋಣ. ಎಳ್ಳು ಜ್ಯೂಸ್ ಸವಿಯಲು ಸಿದ್ಧ. ಸೊ ನಾನೀಗ ಸವಿದು ನಿಮ್ಗೆ ಟೇಸ್ಟ್ ಹೇಳ್ತಾರೆ ನೋಡಿ ಯಾರಷ್ಟು ಕಾಯ್ತಾರೆ. ಬೆಲ್ಲ ಎಲ್ಲ ಸರಿಯಾಗಿದೆ.